ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಮುಂಜಾಗ್ರತಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಜಾರಿಗೊಳಿಸಿರುವ ಲಾಕ್ಔಟ್ ಅನ್ನ ಇಂದು ಕೂಡ ಮುಂದುವರಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿನ್ನೆ ಸಂಜೆ ಹಿರಿಯ ಅಧಿಕಾರಿಗಳು ಮತ್ತು ವರ್ತಕರ ಸಭೆಯನ್ನ ನಡೆಸಿದ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪೂರ್ಣ ಬಂದ್ ಅನ್ನ ಮುಂದುವರಿಸಲು ಸೂಚಿಸಿದ್ರು. ಈ ಹಿನ್ನೆಲೆಯಲ್ಲಿ ಇಂದು ಕೂಡ ಸಂಪೂರ್ಣ ಬಂದ್ ಮುಂದುವರೆದಿದೆ. ಭಾನುವಾರದ ರಜಾ ದಿನವಾದ ಇಂದು ಕೂಡ ಜಿಲ್ಲೆಯಲ್ಲಿ ಪ್ರಮುಖ ವಾಣಿಜ್ಯ ನಗರ ಮಂಗಳೂರಿನಲ್ಲಿ ಜನಜೀವನ ಸ್ತಬ್ಧವಾಗಿತ್ತು. ಹೋಟೆಲ್ ಸೇರಿದಂತೆ ಎಲ್ಲಾ ವಾಣಿಜ್ಯ ಮಳಿಗೆಗಳು ಬಾಗಿಲು ಹಾಕಿಕೊಂಡಿದ್ವು. ಇನ್ನು ಹಾಲು ವಿತರಣೆ, ಮೆಡಿಕಲ್ ಹಾಗೂ ಪೆಟ್ರೋಲ್ ಬಂಕ್ಗಳಿಗೆ ವಿನಾಯಿತಿಯನ್ನು ನೀಡಲಾಗಿದೆ. ಆದರೂ ಈ ನಡುವೆ ಪೊಲೀಸರಿಗೆ ಮಾಹಿತಿ ಕೊರತೆಯಿಂದಾಗಿ ಜನರನ್ನ ಮೆಡಿಕಲ್ ಶಾಪ್ ಹಾಗೂ ಪೆಟ್ರೋಲ್ ಬಂಕ್ಗಳಿಗೆ ತೆರಳೋದಕ್ಕೆ ಬಿಡದೆ ವಾಪಸ್ ಕಳಿಸುತ್ತಿರೋದು ಕಂಡುಬಂತು. ಇನ್ನು ಜಿಲ್ಲಾಡಳಿತ ಮೆಡಿಕಲ್ ಹಾಗೂ ಪೆಟ್ರೋಲ್ ಬಂಕ್ಗೆ ವಿನಾಯಿತಿಯನ್ನ ನೀಡಿದ್ರೂ ಕೂಡ ಪೊಲೀಸರು ಮಾತ್ರ ಮಾಹಿತಿ ಕೊರತೆಯಿಂದ ಜನರನ್ನ ವಾಪಸ್ ಕಳಿಸುತ್ತಾ ಇರೋದು ಕಂಡುಬಂತು. ಅಲ್ಲದೆ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಮಾಸ್ಕ್ನ ಬಗ್ಗೆ ಸ್ಪಷ್ಟನೆ ನೀಡಿದ್ರೂ ಕೂಡ ಮತ್ತೆ ಪೊಲೀಸರು ಜನರಿಗೆ ಮಾಸ್ಕ್ ಧರಿಸುವುದಕ್ಕೆ ಒತ್ತಾಯ ಮಾಡ್ತಾ ಇರೋದು ನಗರದಲ್ಲಿ ಕಂಡುಬಂದಿತ್ತು. ಇಲ್ಲಿ ಇದೊಂದು ಮೆಡಿಪ್ಲಸ್ ಇದೆ ಅಲ್ಲ, ಇಲ್ಲಿ ಜೈಲ್ ರೋಡಲ್ಲಿ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಗಣೇಶ್ ಹೇಳಿ, ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಇವತ್ತು ಕೂಡ ಎರಡನೇ ದಿನ ಸಂಪೂರ್ಣ ಲಾಕ್ಔಟ್ ಅನ್ನು ಮುಂದುವರಿಸಲಾಗಿದೆ. ಕರಾವಳಿ ನಗರಿ ಮಂಗಳೂರು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಏನಿದೆ ಈ ಬಗ್ಗಿನ ಹೆಚ್ಚಿನ ಅಪ್ಡೇಟ್ಸ್? ಎಸ್ ಪವಿತ್ರ, ಗಡಿ ಜಿಲ್ಲೆಯಾದ ಕಾಸರಗೋಡು, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಹಬ್ಬುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕು ದಕ್ಷಿಣ ಕನ್ನಡ ಜಿಲ್ಲೆಯು ಹಬ್ಬುವ ಆತಂಕದಲ್ಲಿ ಜಿಲ್ಲಾಡಳಿತ ಎರಡನೇ ದಿನವಾದ ಇಂದು ಲಾಕ್ಔಟ್ ಘೋಷಿಸಿದೆ. ಆದರೆ ನಗರದಲ್ಲಿ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ. ರಜಾ ದಿನದ ಇಂದು ಎಲ್ಲರೂ ಮನೆಯಲ್ಲಿ ಕುಳಿತು ಬಂದ್ಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಯಾವುದೇ ಹೊಸ ಪ್ರಕರಣಗಳು ಆಗಲಿಲ್ಲ. ಆದರೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಕಟ್ಟೆಚ್ಚರ ವಹಿಸುತ್ತಿದೆ ಹಾಗೂ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಆರೋಗ್ಯ ಇಲಾಖೆ ಹಾಗೂ ಆಶಾ ಕಾರ್ಯಕರ್ತರ ಜೊತೆಗೆ ಮನೆ ಮನೆ ಭೇಟಿ ನೀಡಿ ಸೋಂಕು ಬಾಧಿತರನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ಜಿಲ್ಲಾಡಳಿತ ತೊಡಗಿದೆ. ಕೆಲವೊಂದು ಕಡೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಮಾಹಿತಿ ಕೊರತೆಯಿಂದಾಗಿ ಮೆಡಿಕಲ್ ಹಾಗೂ ಪೆಟ್ರೋಲ್ ಪಂಪಿಗೆ ಹೋಗುವ ಜನರನ್ನು ತಡೆದು ನಿಲ್ಲಿಸಿದ ಘಟನೆಗಳು ನಡೆದಿದೆ. ಹಾಗೂ ಇದರ ಜೊತೆ ಮಾಸ್ಕ್ ಧರಿಸದೆ ವಾಹನ ಚಲಾಯಿಸುವ ವ್ಯಕ್ತಿಗಳನ್ನು ಹಾಗೂ ಪಾದಚಾರಿಗಳನ್ನು ಬಲವಂತ ಮಾಡಿದ ಘಟನೆಗಳು ನಡೆದಿದೆ. ಪವಿತ್ರ, ಸೆಂಟ್ರಲ್ ಮಾರ್ಕೆಟ್, ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ಬಳಿ ಸಾರ್ವಜನಿಕರಿಗೆ ದಿನನಿತ್ಯದ ವಸ್ತುಗಳನ್ನು ಖರೀದಿಸಲು ಜಿಲ್ಲಾಡಳಿತ ಪರ್ಮಿಷನ್ ನೀಡಿತ್ತು. ಆದರೆ ಇಲ್ಲಿ ರಕಂ ವ್ಯಾಪಾರಸ್ಥರ ಬಳಿ ಚಿಲ್ಲರೆ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಸಹಸ್ರಾರು ಸಂಖ್ಯೆಯಲ್ಲಿ ಮಾಸ್ಕ್ ಧರಿಸದೇ ಇರುವುದನ್ನು ಗಮನಿಸಿದ ಜಿಲ್ಲಾಡಳಿತ ಈ ವೈರಸ್ ಹಬ್ಬಲು ಸಾಧ್ಯತೆ ಇರುವ ಕಾರಣ ಸಂಪೂರ್ಣವಾಗಿ ಬಂದ್ ಮಾಡಲು ನಿಷೇಧ ಹೇರಿತ್ತು. ಅದರ ಬೆನ್ನಲ್ಲೇ ಈ 2-3 ದಿನಗಳಿಂದ ಬಂದಿರುವಂಥ ಹೊರ ಜಿಲ್ಲೆಯ ಗಾಡಿಗಳು, ವಾಹನದಲ್ಲಿ ತರಕಾರಿ ಹಾಗೂ ಹಣ್ಣು ಹಂಪಲನ್ನು ತುಂಬಿಕೊಂಡು ಬಂದಿರುವಂಥ ಗಾಡಿಗಳು ಇಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದಾಗಿ ಅದನ್ನು ಅನ್ಲೋಡ್ ಮಾಡಲಿಕ್ಕೂ ಸಾಧ್ಯವಾಗದೆ ಅದನ್ನು ಇವತ್ತು ವಾಪಸ್ ತೆಗೆದುಕೊಂಡು ಅವರ ಊರಿಗೆ ತೆರಳಿದ ಘಟನೆಗಳು ನಡೆದಿದೆ.
ಒಂದು ಕಡೆ ಆದರೆ ಇನ್ನೊಂದು ಭಾಗದಲ್ಲಿ ಇಳಿಸಲಾದ ಈ ತರಕಾರಿ ಹಣ್ಣು ಹಂಪಲುಗಳಿಗೆ ಚಿಲ್ಲರೆ ವ್ಯಾಪಾರಸ್ಥರು ಇವತ್ತು ಮಾರುಕಟ್ಟೆಗೆ ನಿರ್ಬಂಧ ಹೇರಿದ ಕಾರಣ ಕೊಳೆತ ಸ್ಥಿತಿಯಲ್ಲಿ ಹಲವಾರು ಹಣ್ಣು ಹಂಪಲುಗಳು ತರಕಾರಿಗಳು ಕಂಡುಬಂದ ದೃಶ್ಯವು ಮಂಗಳೂರಿನಲ್ಲಿ ನಡೆದಿದೆ. ಧನ್ಯವಾದಗಳು ಗಣೇಶ್, ತಮ್ಮೆಲ್ಲ ಮಾಹಿತಿಗಳಿಗಾಗಿ.